ದೇಶದ ಪ್ರಸಿದ್ಧ ಕಾರ್ಣಿಕ ನಾಗಕ್ಷೇತ್ರ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದನ ಕಳ್ಳತನಕ್ಕೆ ಯತ್ನಿಸಿದಂತಹ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ದಾಖಲಾಗಿವೆ. ಐಷಾರಾಮಿ ಕಾರಿನಲ್ಲಿ ಬಂದ ಕಳ್ಳರು ಗೋ ಕಳ್ಳತನಕ್ಕೆ ಪ್ರಯತ್ನಿಸಿದ ಘಟನೆ ನಡೆದಿದೆ. ಬೇಡಾಡಿ ಗೋವನ್ನು ಐಷಾರಾಮಿ ಇನ್ನೋವಾ ಕಾರ್ನಲ್ಲಿ ತುಂಬಿಸಿ ಕರೆದೊಯ್ಯಲು ಗೋಕಳ್ಳರು ಪ್ರಯತ್ನಿಸಿರುವಂತಹ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಸುಬ್ರಹ್ಮಣ್ಯ ದೇವಾಲಯದ ವಠಾರದ ಪಾರ್ಕಿಂಗ್ ಜಾಗದಿಂದ ಆಂಜನೇಯ ಗುಡಿ ಹಿಂಭಾಗದಲ್ಲಿ ಬಸ್ ಸಮೀಪ ಮಲಗಿದ ಗೋವೊಂದನ್ನು ಹಿಡಿದು ಇನ್ನೋವಾ ಕಾರ್ನಲ್ಲಿ ತುಂಬಿಸಿ ಕದ್ದೊಯ್ಯಲು ಯತ್ನಿಸಿರುವಂತಹ ಘಟನೆ ನಸುಕಿನ ಜಾವ 3 ಗಂಟೆ ಸುಮಾರಿಗೆ ನಡೆದಿದೆ. ಮಾರ್ಚ್ 25ರಂದು ಸಿಸಿ ಕ್ಯಾಮೆರಾ ಪರಿಶೀಲಿಸಿದಾಗ ಘಟನೆ ಬೆಳಕಿಗೆ ಬಂದಿದ್ದು ಸೆರೆಯಾಗಿರುವ ದೃಶ್ಯ ಬೆಚ್ಚಿಬಿಡಿಸುವಂತಿದೆ. ಗೋಕಳ್ಳರು ಮಲಗಿರುವ ದನವನ್ನು ಕಂಡು ಇನ್ನೋವಾ ಕಾರನ್ನು ರಿವರ್ಸ್ ತಂದು ಗೋವಿನ ಹತ್ರ ನಿಲ್ಲಿಸುತ್ತಾರೆ. ಇಬ್ಬರು ಇಳಿದಿದ್ದರೆ ಒಬ್ಬ ಚಾಲಕ ಒಳಗೆ ಕೂತಿದ್ದ ಮಲಗಿದ ಗೋವಿಗೆ ಏನೋ ಆಹಾರ ಹಾಕಿ ಹಿಡಿಯಲು ಪ್ರಯತ್ನ ಮಾಡಿದ್ದಾರೆ. ಆದರೆ ದನ ಕಟುಕರ ಕೈಯಿಂದ ತಪ್ಪಿಸಿಕೊಂಡು ಹೋಗಿದೆ. ಇದೆಲ್ಲ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಕಳ್ಳರು ಯಾರೋ ಸುಬ್ರಹ್ಮಣ್ಯದ ಸ್ಥಳ ಪರಿಚಯ ಇರುವ ರೀತಿ ವರ್ತಿಸಿದ್ದಾರೆ. ರಾಜ್ಯದ ಅತಿ ಶ್ರೀಮಂತ ದೇವಸ್ಥಾನದಲ್ಲಿ ಈ ರೀತಿ ಗೋ ಕಳ್ಳತನ ವಿಫಲ ಯತ್ನ ನಡೆದಿರುವುದು ಅಲ್ಲಿ ಭದ್ರತಾ ವೈಫಲ್ಯದ ಬಗ್ಗೆ ಅನುಮಾನ ಮೂಡಿಸಿದೆ.